ಐಟು ಸುಖನು ಅನುಭವಿಪುನೇಕ ಯೋಗ ಅನ್ನುವಂತಿದೆ. ಐದು ಮುಖ ಸಂಪತ್ತನ್ನು ಪಡೆದು ಐಟು ಸುಖನು ಅನುಭವಿಪುನೇಕ ಭಾಗ್ಯ ಅಂದು ಬಂದಿದೆ. ಇಂಚಿನ ಯೋಗ ಭಾಗ್ಯ ರಟ್ಟವನ ಪುಟ್ಟದಾಗಲೇ ಪಡೆಯುವುದು ವೈದ್ಯನೇ ಯಾನ ರಕ್ತಶೇಖರಿ ಸತ್ಯ ನೆಲೆ ಪೀಡಾಯಿನಂಚಿನ ಪುಣ್ಯಭೂಮಿ ಈ ಊರು ರತ್ನಪುರ ಅಂದ ಮಾತೆಲ್ಲ ಹೆಗ್ಗಳಿಕೆ ಬನದಲ್ಲಿ ತಾನೇ ಮಲ್ಪನ ಬಲ್ಲೆಗೆ ಅಪ್ಪೆಮ್ಮನ್ನು ಒರಿತೊಂದು ಅಕಲ ಪ್ರೀತಿನ ಪಡೆಯುವುದು. ಅರಸರು ಅಧಿಕಾರ ಬೇಟಲು ಮಾತ್ರ
ಪಲ್ಲೊಂದುಲೇರು ಜನಕ್ಕಲ್ಲ ಕೈತಲ ಬತ್ತಿಗೆರು ಮಲ್ಲಸ್ಸಿಗೆ ಬಂದ್ಮುದರೆ ಕಾಡರ್ದ ಮಾತುಳ್ಳು ಇಂಚಾಂದ ಅಪವಾದದ ಪದೇ ಪನ್ಪುನ ಬರೆಯರಬಲ್ಲಿ ತಾಯಿಗ ಬಲ್ಲೆಗೆ ಎನ್ನ ವಂಶ ಪರಂಪರೆ ಈ ಅಧಿಕಾರ ಕುಲದ ವಚನಕ್ಲೆ ಎನ್ನ ಅಮ್ಮೆಲ್ಲಂಚನೆಗೆ ಆಳ್ವಿಕೆ ಒಂಜೀತ ಕಪ್ಪ ಚುಕ್ಕೆ ಪರಮ ಬೈದಿಜಿ ಸತ್ಯಾತ್ಮೆ ಧರ್ಮಾತ್ಮೆ ಅನ್ಪಿನ ಪುಗರ್ತೆಗೆ ಪಾತ್ರಗಾತೆಗೆ ಅಂಚಿನ